ಕಾಪಿಕಾಡು ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ನಾಗ ಸಾನ್ನಿಧ್ಯಡು ನಾಗರ ಪಂಚಮಿದ ವಿಶೇಷ ಪೂಜಾ ಸೇವೆಯನ್ನು ಸೋಮವಾರ ಕಾಂಡ ನಡಪಾಯಿರು. ಮಲ್ಲ ಸಂಖ್ಯದ ಭಕ್ತ ಬಂಧುಲು ಪೇರು ಬೊಂಡಾಭಿಷೇಕ ಸಂದಾದು ತಂಬಿಲನ್ನು ಕಟ್ಟಾದು ತಂಕಲ್ನ ಸೇವೆಯನ್ನು ಸಂದಾಯರು. ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರು ವೇದಮೂರ್ತಿ ಪರಮೇಶ್ವರ ಜೋಶಿ ಪೂಜಾ ವಿಧಿಗಳನ್ನು ನಡಪಾಯಿರು. ಶ್ರೀ ಕ್ಷೇತ್ರದ ಪ್ರಮುಖರು ಕಾರ್ಯಕ್ರಮದ ಮುತಾಲಿ ಕೆಡಿತೇರು. ಜಗಜ್ಜನನಿಯಾದಂಥ ಉಮಾಮಹೇಶ್ವರಿಯ ಸನ್ನಿಧಾನದಲ್ಲಿ ವರ್ಷಂಪ್ರತಿ ಶ್ರಾವಣ ಶುದ್ಧ ಪಂಚಮಿಯೊಂದು ಮಾಡಿಕೊಂಡು ಬಂದ ಹಾಗೆ ಆ ನಾಗರಾಜನಿಗೆ ಸಾಮೂಹಿಕವಾಗಿ ಸಾಂಘಿಕವಾಗಿ ಪಂಚಾಮೃತಾಭಿಷೇಕ ಪೂರ್ವಕ ಕಂಬಲಾರಾಧನೆಯನ್ನು ನಾವು ಸಮರ್ಪಣೆಯನ್ನು ಮಾಡಿಕೊಂಡಿದ್ದೇವೆ. ಅದೇ ರೀತಿ ಆ ನಾಗರಾಜನಿಗೆ ಫಲತಾಂಬೂಲವನ್ನು ಸಮರ್ಪಣೆ ಮಾಡಿ ಮಂಗಳಾರತಿಯನ್ನು ಮಾಡಿಕೊಂಡಿದ್ದೇವೆ. ಈ ಒಂದು ಕಾಲವನ್ನು ಆ ನಾಗರಾಜನ ಪ್ರಸನ್ನ ಕಾಲ ಎಂಬುದಾಗಿ ಕರೀತಾರೆ. ಈ ಪ್ರಸನ್ನ ಕಾಲದಲ್ಲಿ ನಾವು ಏನನ್ನು ಪ್ರಾರ್ಥನೆ ಮಾಡಿದ್ರೂ ಕೂಡ ಆ ನಾಗರಾಜ ಅದನ್ನು ನಮಗೆ ಅನುಗ್ರಹ ಮಾಡ್ತಾನೆ ಎಂಬುದಾಗಿ. ಆಸ್ತಿಕ ಎಂಬಂಥ ಋಷಿಮುನಿಯ ಪುತ್ರನಿಂದ ಈ ನಾಗಸಂಕುಲ ಭೂಮಿಯಲ್ಲಿ ಉಂಟು ಎಂಬುದಾಗಿ ವೇದಶಾಸ್ತ್ರ ಹೇಳ್ತದೆ. ಜನಮೇಜಯ ರಾಜನು ಸರ್ಪಯಾಗವನ್ನು ಮಾಡ್ತಾನೆ. ಆ ಸರ್ಪಯಾಗವನ್ನು ಮಾಡುವಂಥ ಸಂದರ್ಭದಲ್ಲಿ ಕೊನೆಯವನಾಗಿರತಕ್ಕಂಥ ಆ ತಕ್ಷಕನ ಆಹುತಿಯಾಗುವಂಥ ಸಂದರ್ಭದಲ್ಲಿ ಆ ಆಸ್ತಿಕ ಆ ಜನಮೇಜಯನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಅವನ ಭಕ್ತಿಗೆ ಮೆಚ್ಚಿದಂಥ ಜನಮೇಜಯ ನಿನಗೇನು ಬೇಕು ಎಂಬುದಾಗಿ ಅವನಲ್ಲಿ ಕೇಳ್ತಾನೆ. ಆ ಕ್ಷಣದಲ್ಲಿ ಈ ಸರ್ಪಯಾಗವನ್ನು ನಿಲ್ಲಿಸಬೇಕು ನೀನು ಎಂಬುದಾಗಿ ಅವನಿಗೆ ಹೇಳಿ ಅವನಿಂದ ವರವನ್ನು ಪಡೆಯುತ್ತಾನೆ. ಆ ಒಂದು ವಿಶೇಷ ದಿನ ಶ್ರಾವಣ ಶುದ್ಧ ಪಂಚಮಿಯಾದ್ದರಿಂದ ಆ ದಿನವನ್ನು ವಿಶೇಷ ನಾಗರಾಜನ ದಿನವಾಗಿ ನಾವು ಆಚರಣೆಯನ್ನು ಮಾಡಿಕೊಂಡು ಬಂದಿದ್ದೇವೆ. ತಾಯಿಯ ಸನ್ನಿಧಾನದಲ್ಲಿಯೂ ಸಹ ವರ್ಷಂಪ್ರತಿ ಮಾಡಿಕೊಂಡು ಬಂದ ಹಾಗೆ ಸೇವೆಯನ್ನು ಸಮರ್ಪಣೆ ಮಾಡಿಕೊಂಡಿದ್ದೇವೆ. ಮಾಡಿದಂತಹ ಸೇವೆಯನ್ನು ಆ ನಾಗರಾಜನ ಸಂತೋಷದಿಂದ ಸ್ವೀಕಾರ ಮಾಡಿಸಿಕೊಂಡಂಥ ಎಲ್ಲ ಭಕ್ತ ಜನರಿಗೆ ಗ್ರಹದಲ್ಲಿ ಕುಟುಂಬದಲ್ಲಿರತಕ್ಕಂಥ ಯಾವುದೇ ರೀತಿಯ ನಾಗ ಸಂಬಂಧವಾಗಿರತಕ್ಕಂಥ ದುರಿತ ದೋಷಗಳಿದ್ದಲ್ಲಿ ಅದನ್ನೆಲ್ಲ ನಿವಾರಣೆ ಮಾಡಿಕೊಟ್ಟು ಜಾತಕಾಭಾವದಲ್ಲಿ ಜನ್ಮಾಂತರದಲ್ಲಿರತಕ್ಕಂಥ ಯಾವುದೇ ರೀತಿಯ ನಾಗ ದುರಿತಗಳಿದ್ದಲ್ಲಿ ಅದನ್ನೆಲ್ಲ ನಿವಾರಣೆ ಮಾಡಿ ನಾಗ ಸಂಬಂಧವಾಗಿರತಕ್ಕಂಥ ಚರ್ಮರೋಗ, ಗಂಟು ನೋವು ಇತ್ಯಾದಿ ನರ ಸಂಬಂಧವಾದ ಕಾಯಿಲೆಗಳಿದ್ದಲ್ಲಿ ಅದನ್ನೆಲ್ಲ ನಿವಾರಣೆ ಮಾಡಿಕೊಟ್ಟು ಆ ನಾಗರಾಜನ ಸಂಪೂರ್ಣ ರಕ್ಷೆಯನ್ನು ಅನುಗ್ರಹ ಮಾಡಿಕೊಡುವುದರೊಂದಿಗೆ ಈ ಒಂದು ಕ್ಷೇತ್ರದಲ್ಲಿ ಆ ನಾಗರಾಜನ ಸೇವೆಯನ್ನು
ಆ ಉಮಾಮಹೇಶ್ವರಿಯ ಸೇವೆಯನ್ನು ಸದಾಕಾಲ ಮಾಡಿಕೊಂಡು ಬರುವಂಥ ಯೋಗ ಭಾಗ್ಯವನ್ನು ಎಲ್ಲ ಕುಟುಂಬಗಳಿಗೆ ಅನುಗ್ರಹ ಮಾಡಿಕೊಡಬೇಕೆಂಬುದಾಗಿ ಭಕ್ತಿ ಶ್ರದ್ಧಾಪೂರ್ವಕವಾಗಿ ನಾಗರಾಜನಲ್ಲಿ ಮಾಡಿಕೊಳ್ಳತಕ್ಕಂಥ ಪ್ರಾರ್ಥನೆ.